ಕೀರ್ತಿಶೇಷ ನಾಡೋಜ ಗುತ್ತು ಹಾಗೂ ಮನ್ಕುತೋಟ ಗುತ್ತು ಜಯಗಂಗಾಧರ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ 7ನೇ ವರ್ಷದ ಹೊನಲು ಬೆಳಕಿನ ಜಯವಿಜಯ ಜೋಡುಕರೆ ಕಂಬಳೋತ್ಸವವು ಫೆಬ್ರವರಿ 9ರಂದು ನಡೆಯಲಿದೆ ಅಂತ ಕಂಬಳ ಪ್ರಚಾರ ಸಮಿತಿ ಅಧ್ಯಕ್ಷ ನಾಗೇಂದ್ರ ಕುಮಾರ್ ಹೇಳಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಪ್ಪಿನಮೊಗರು ಪ್ರದೇಶದ ನೇತ್ರಾವತಿ ನದಿ ತೀರದಲ್ಲಿ ನಡೆಯಲಿರುವ ಕಂಬಳೋತ್ಸವಕ್ಕೆ ಸುಮಾರು 125 ಜೋಡಿ ಕೋಣಗಳ ಜೊತೆ ಕೋಣಗಳ ಯಜಮಾನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕಂಬಳ ವಿಜೇತರಿಗೆ ಪ್ರಥಮ ಮತ್ತು ದ್ವಿತೀಯ ಶ್ರೇಣಿಯ ಕೋಣಗಳ ಯಜಮಾನರಿಗೆ 1 ಪವನ್ ಚಿನ್ನ ಹಾಗೂ ಅರ್ಧ ಪವನ್ ಚಿನ್ನ ನೀಡಿ ಗೌರವಿಸಲಾಗುವುದು. ಬೆಳಿಗ್ಗೆ ನಡೆಯುವ ಕಾರ್ಯಕ್ರಮವನ್ನು ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿವರ್ಯರು ತೆರೆಬೈಲ್ ಅವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಕರಾವಳಿ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಗಣೇಶ್ ರಾವ್ ಅವರು ವಹಿಸಲಿದ್ದಾರೆ. ಸಂಜೆ ನಡೆಯುವ ಸಮಾರೋಪ ಕಾರ್ಯಕ್ರಮದಲ್ಲಿ ಕಂಬಳ ಸಮಿತಿಯ ಗೌರವಾಧ್ಯಕ್ಷ ಜೆ ಕೃಷ್ಣ ಪಾಲೆಮಾರ್ ಅಧ್ಯಕ್ಷತೆ ವಹಿಸಲಿದ್ದು, ಗೌರವ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಮಾಜಿ ಸಚಿವ ಬಿ ರಮಾನಾಥ್ ರೈ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. 7ನೇ ವರ್ಷದ ಹೊನಲು ಬೆಳಕಿನ ಜಯವಿಜಯ ಜೋಡುಕರೆ ಕಂಬಳವನ್ನು ನಮ್ಮ ಸಮಿತಿಯ ಆಶ್ರಯದಲ್ಲಿ 9/2/19 ಶನಿವಾರ ಬೆಳಿಗ್ಗೆ 8:30ರಿಂದ ಪ್ರಾರಂಭಗೊಂಡು ಆದಿತ್ಯವಾರ ಮಧ್ಯಾಹ್ನದವರೆಗೆ ನಡೆಯಲಿಕ್ಕಿದೆ. ಈ ಒಂದು ಸಮಿತಿ ಅಧ್ಯಕ್ಷರಾದಂಥ ಜೆ ಅನಿಲ್ ಶೆಟ್ಟಿ ಮನ್ಕುತೋಟ ಗುತ್ತು ಇವರ ನೇತೃತ್ವದಲ್ಲಿ ಕಂಬಳೋತ್ಸವವನ್ನು ಯಶಸ್ವಿಯಾಗಿ ನಡೆಸುವರೆ ಇದೀಗ ಸಕಲ ಸಿದ್ಧತೆಯನ್ನು ನಡೆಸಲಾಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಂಬಳ ಸಮಿತಿ ಅಧ್ಯಕ್ಷ ಜೆ ಅನಿಲ್ ಶೆಟ್ಟಿ, ಮನ್ಕುತೋಟ ಗುತ್ತು ಪ್ರಧಾನ ಕಾರ್ಯದರ್ಶಿ ಶ್ರೀಧರ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್ 24/7 ಮಂಗಳೂರು.